ಯುಟಿ ಖಾದರ್ ಅವರಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಡೆಯುತ್ತಿರುವಂತಹ ಯೂತ್ ಕಾಂಗ್ರೆಸ್ ವತಿ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತಹ ಯುವ ಚೈತನ್ಯ ಸಮಾವೇಶದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಅಗ್ರಗಣ್ಯ ನಾಯಕರು, ಬಹುಶಃ ನನಗೆ ಸೇವಾದಳದಲ್ಲಿ ಮತ್ತು ಯುವ ಕಾಂಗ್ರೆಸ್ನಲ್ಲಿ ವಿಶೇಷವಾದ ಸಹಕಾರದ ಬೆನ್ನೆಲುಬಾಗಿ ನಿಂತು ನನ್ನ ರಾಜ್ಯಕ್ಕೆ ಜೀವನಕ್ಕೆ ಆಗದ ಸ್ಪಷ್ಟವಾದ ಮಾರ್ಗದರ್ಶನ ಕೊಡುವಂತಹ ನಮ್ಮಲ್ಲಿ ಗೌರವಿತರು ಹಿರಿಯರು, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸನ್ಮಾನ್ಯ BK ಹರಿಪ್ರಸಾದ್ ಜಿ ಅವರೇ, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ನಮ್ಮ ಬ್ಲಾಕಿನ ಅಧ್ಯಕ್ಷರಾಗುವಂತಹ ಸಂತೋಷ್ ಕುಮಾರ್ ರೈ ಅವರೇ, ಕಾರ್ಯಕ್ರಮ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮೆಲ್ಲರ ಆತ್ಮ ಮಿತ್ರರಾಗಿರುವಂತಹ NSUವಿನ ರಾಷ್ಟ್ರ ಪದಾಧಿಕಾರಿಯಾಗಿರುವಂತಹ ಅಬ್ದುಲ್ ರಶೀದ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಕಣಚೂರ್ ಮೋನಾ ಖಾನ್ ಅವರೇ, ನಮ್ಮೆಲ್ಲರ ಹಿರಿಯ ನಾಯಕರಾಗಿದ್ದ TS ಅಬ್ದುಲ್ಲಾ ಅವರೇ, ಹಿರಿಯ ನಾಯಕರಾದ ಸದಾಶಿವ್ ಉಲ್ಲಾಲ್ ಅವರೇ, ನಗರಸಭೆ ಅಧ್ಯಕ್ಷ ಅಂತ ಕುಂಜಿ ಮೋನಾ ಖಾನ್ ಅವರೇ, ನಮ್ಮ ರಾಜ್ಯ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾಗಿರುವಂಥ ಸಲೀಮ್ರವರೇ, ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾಗಿರುವಂಥ NS ಕರೀಮ್ರವರೇ, ಸಿದ್ದಿಕ್ ಪಾರೈ ಅವರೇ, ವೇದಿಕೆ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದ ಪಾವೂರ್ ಮೋನಾ ಖಾನ್ ಅವರೇ, ಇರೋಂಥ ಪದ್ಮನಾಭ್ ನರಿಂಗಾನ್ ರವರೇ, ಪ್ರಚಾರ ಸದಸ್ಯರಾಗಿರುವಂಥ ಈಶ್ವರ್ ಉಲ್ಲಾಲ್ ಅವರೇ, ನಮ್ಮ ಚಿತ್ರದುರ್ಗ ಮೂಡದ ಅಧ್ಯಕ್ಷರಾಗಿರುವಂಥ ಸರ್ದಾರ್ ಅವರೇ, ಚಲನಚಿತ್ರ ನಟಿಯು ಬಹುಶಃ ನಮ್ಮ ಸಕ್ರಿಯ ಕಾರ್ಯಕರ್ತ ಆಗಿರುವಂಥ ಪುತ್ರ ಆಗಿರುವಂಥ ನಿಮ್ಮ ರೇರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಂಥ ಸಿದ್ದಿಕ್ ಅವರೇ, ಇಮ್ತಿಯಾಜ್ ಅವರೇ, ಬಶೀರ್ ಅವರೇ, ಸುರೇಶ್ ಅವರೇ, ಮಬ್ರೂಕ್ ರವರೇ, TM ಶಹೀದ್ ಅವರೇ, ನಜರ್ ಅವರೇ, ಮುಸ್ತಫರ್ ಅವರೇ, ಆಲ್ವಿನ್ ಅವರೇ, ಮೊಯ್ದೀನ್ ಕುಂಜೀರ್ ಅವರೇ, ಅಬೂಬಕ್ ಅವರೇ, ಇದಿನ ಶಶಿಬಾಬಾ ಶೆಟ್ಟಿರ್ ಅವರೇ, ಸುರೇಖರ್ ಅವರೇ, ಸಂಪತ್ ಅವರೇ, ದೀಕ್ಷಿತ್ ಅವರೇ, ಅದೇ ರೀತಿ ಯೂಸುಫ್ ರವರೇ, ಸತ್ತಾರ್ ತಲಪಾಡಿರ್ ಅವರೇ, ಅಬ್ದುಲ್ಲಾ ಖಾನ್ ಅವರೇ, ಹಸೈನಾರ್ನ್ ಅವರೇ, ಯೂಸುಫ್ ಬಾವರ್ ಅವರೇ, ರವಿರಾಜ್ ಅವರೇ, ಬಹುಶಃ ನಮ್ಮ ರಜಾಕ್ ಅವರೇ, ಕಬೀರ್ ಅವರೇ, ಜಬ್ಬಾರ್ ಅವರೇ, ಅಬ್ಬೂರ್ ಅವರೇ, ಮೊಹಮ್ಮದ್ ಅವರೇ, ಇಕ್ಬಾಲ್ ಅವರೇ, ಸಿರಾಜ್ ಅವರೇ, ಬಶೀರ್ ಅವರೇ, ನಮ್ಮ ಶುಕೂರ್ ಅವರೇ, ಇಸ್ಮಾಯಿಲ್ ಅಖನ್ ಅವರೇ, ಹಮೀದ್ ಕಿನ್ಯಾರ್ ಅವರೇ, ಜಕ್ರಿಯರ್ ಅವರೇ, ಬಹುಶಃ ಎಲ್ಲ ಈ ಕಾರ್ಯಕ್ರಮದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಕೇಂದ್ರ ಬಿಂದು ಈ ಕಾರ್ಯಕ್ರಮ ಸಂಘಟಿಸಂತ ನಮ್ಮ ಯುವಕ ಮಿತ್ರರು, ಮಂಗಳೂರು ತಾಲೂಕಿನ ಮಂಗಳೂರು ಕ್ಷೇತ್ರದ ಯುವಕ ಅಧ್ಯಕ್ಷ ಅಂತ ರೌಫ್ ಬೆಲ್ಮರ್ ಅವರೇ, ಎಲ್ಲವರ ಜಿಲ್ಲಾ ಮಟ್ಟದ ಪದಾಧಿಕಾರಿ ಆಶೀರ್ ಅವರೇ, ಇನ್ನಿತರ ಎಲ್ಲ ನಮ್ಮ ಪದಾಧಿಕಾರಿ ವರ್ಗ ಅಧ್ಯಕ್ಷರ ಮೇಲೆ ಬನ್ನಿ. ಪ್ರಪ್ರಥಮವಾಗಿ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನು, ಸರ್ವ ಸದಸ್ಯರನ್ನು, ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಬಂಧು, ನಮ್ಮ ಕ್ಷೇತ್ರದ ಯುವಕರಿಗೆ ಮತ್ತು ಹಿರಿಯರಿಗೆ ಚುನಾವಣೆ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಸ್ಪಷ್ಟವಾದ ಸಂದೇಶಕ್ಕೆ ಬಂದಂಥ ಮತ್ತು ಬರಲಿಕ್ಕೆ ಒಪ್ಪಿದಂಥ ಸನ್ಮಾನ್ಯ ಹರಿಪ್ರಸಾದ್ ಜಿ ಅವರಿಗೆ ನನ್ನ ಕ್ಷೇತ್ರದ ಪರವಾಗಿ ನನ್ನ ಕೃತಜ್ಞತೆ ನಾನು ಇವತ್ತು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಬಹಳಷ್ಟು ಸಂತೋಷವಾಗ್ತದೆ. ಚುನಾವಣೆ ಸ್ಟಾರ್ಟ್ ಆಗಿ ನಿನ್ನೆ ಮುಗಿದದಷ್ಟೇ, ವಿಡ್ರಾವಲ್ ಇವತ್ತು ನಿನ್ನೆ ಮುಗಿದದಷ್ಟೇ. ನಿನ್ನೆ ವಿಡ್ರಾವಲ್ ಮುಗಿಲಿಕ್ಕೆ ಪುರ್ಸೋತಿಲ್ಲ. ಯುವ ಕಾಂಗ್ರೆಸ್ನ ನನ್ನ ಕ್ಷೇತ್ರದ ಕಾರ್ಯಕರ್ತರು ಇವತ್ತು ಸಜ್ಜಾಗೆದ್ದು ನಿಂತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲದೆ ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ತೋರಿಸಿಕೊಳ್ಳದ ಅವಕಾಶ ತಾವು ಇವತ್ತು ಮಾಡಿದ್ದೀರಿ. ಕಳೆದ 5 ವರ್ಷಗಳಿಂದ ಇದೇ ರೀತಿ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಮ್ಮ ಯುವ ಕಾಂಗ್ರೆಸ್ನವರು, ಮುಖ್ಯ ಕಾರ್ಯಕರ್ತರು ಮತ್ತು ಮೈನ್ ಕಾಂಗ್ರೆಸ್ನವರು ಕ್ಷೇತ್ರದ ಪ್ರತಿಯೊಂದು ಬೂತಿನಲ್ಲಿ, ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ಪರವಾಗಿ, ಪಕ್ಷದ ಪರವಾಗಿ ವಕಾಲತ್ತನ್ನು ವಹಿಸಿದ ನಂತರ ನೀವೆಲ್ಲ ನಮ್ಮ ಅಭೂತಪೂರ್ವ ಮತಗಳ ಮೂಲಕ ನನ್ನನ್ನು ಈ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಸಚಿವ ಸಂಪುಟದ ಸದಸ್ಯನಾಗಿ ಕೂತ್ಕೊಳ್ಳುವ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ 2 ದೊಡ್ಡ ಖಾತೆಯನ್ನು ನಿಭಾಯಿಸುವಂತ ಅವಕಾಶ ತಾವು ಮಾಡಿಕೊಟ್ಟಿದ್ರಿ. ಈ 2 ಖಾತೆಯನ್ನು ಕೂಡ ಅತ್ಯಂತ ಜಾಗೃತೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಬದ್ಧತೆಯಿಂದ ನನ್ನ ಇಲಾಖೆಗೂ ಕೂಡ ಒಂದು ಕಪ್ಪೆ ಚುಕ್ಕೆ ಬರಬಾರ್ದು, ನನಗೆ ಮತ ಕೊಟ್ಟಂತ ಮತದಾರರಿಗೂ ಮತ್ತು ಕ್ಷೇತ್ರಕ್ಕೂ ಕಪ್ಪೆ ಚುಕ್ಕೆ ಆಗಬಾರ್ದು, ನಮ್ಮ ಸರ್ಕಾರ ಕೂಡ ಕೆಟ್ಟ ಹೆಸರು ಬರಬಾರ್ದು ಉದ್ದೇಶದಿಂದ ಪ್ರಾಮಾಣಿಕತೆ ದುಡಿದು ರಾಜ್ಯ ಮಟ್ಟದ ಪ್ರಶಸ್ತಿ ಅಲ್ಲ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ನಮ್ಮ 2 ಇಲಾಖೆಗೆ ಬಂದಿದೆ. ನಮ್ಮ ಹೆಮ್ಮೆಯಿಂದ ಹೇಳಿಕ್ಕೆ ಅವಕಾಶ ನಾನು ಇವತ್ತು ಮಾಡ್ತೇನೆ. ನಮ್ಮ ಸರ್ಕಾರ ಇವತ್ತು ಬಂದ ನಂತರ, ಹಿಂದೆ ಬಿಜೆಪಿ ಸರ್ಕಾರ ಯಾವ್ದು ಇವತ್ತು ಅಧಿಕಾರದಲ್ಲಿತ್ತು, ಯಾರು ಬಹುಶಃ ಸಮಾಜಕ್ಕೆ, ರಾಜ್ಯಕ್ಕೆ ಅತ್ಯಂತ ಒಂದು ಕಪ್ಪು ಚುಕ್ಕೆಯನ್ನು ತಂದಿದ್ರ, ಈ ಕಪ್ಪು ಚುಕ್ಕೆನೆಲ್ಲ ತೆಗೆದು ಹಾಕಿ ಅತ್ಯುತ್ತಮವಾದ ಕಾರ್ಯಕ್ರಮ ಇವತ್ತು ಕೊಟ್ಟು ಅತ್ಯಂತ ಯಶಸ್ವಿಯ ಒಂದು ಸರ್ಕಾರವಾಗಿ ಇವತ್ತು ಪರಿವರ್ತನೆ ಆಗುವಂತ ವಿಚಾರ ಆಗಿದೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ
ಸಮಪಾಲು ಸಮಪಾಲು ಎಂಬ ಉದ್ದೇಶದಿಂದ ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಜೀವಿಸಬೇಕು. ಈ ರಾಜ್ಯದ ಸಂಪತ್ತಿನಲ್ಲಿ ಅತ್ಯಂತ ಕಡು ಬಡವನಿಗೆ ಅವನ ಹಕ್ಕಿದೆ ಎಂದು ತೋರಿಸಿಕೊಟ್ಟಂತ ಸರ್ಕಾರ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಂದಿನ ಬಿಜೆಪಿ ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಒಬ್ಬರಿಗೊಂದು ಹಕ್ಕು ಪತ್ರ ಕೊಡುವಂತ ಯೋಗ್ಯತೆ ಇತ್ತು. ಹಕ್ಕು ಪತ್ರ ಬಿಡಿ, ಒಂದು ರೇಷನ್ ಕಾರ್ಡ್ ಸರಿಯಾಗಿ ಕೊಡುವಂತ ಯೋಗ್ಯತೆ ಸರ್ಕಾರಕ್ಕೆ ಇವತ್ತು ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನನ್ನ ಕ್ಷೇತ್ರದಲ್ಲಿ ಸುಮಾರು 10,000 ಕುಟುಂಬಗಳಿಗೆ ಹಕ್ಕು ಪತ್ರ ಕೊಡುವಂತ ಕಾರ್ಯಕ್ರಮ, ಇಡೀ ರಾಜ್ಯದಲ್ಲಿ ಸುಮಾರು 40 ಲಕ್ಷ ಕಾರ್ಡ್ ಅನ್ನು ವಿತರಿಸುವಂತ ಕಾರ್ಯಕ್ರಮ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಅಂತ ನಾನು ಬಹುಶಃ ಹೇಳಲಿಕ್ಕೆ ಅವಕಾಶ ಇವತ್ತು ಮಾಡುವಂತ. ಇವತ್ತು ಸರ್ಕಾರದ ಹಲವಾರು ಕಾರ್ಯಕ್ರಮಗಳು ಕೂಡ ಎಲ್ಲ ಕೂಡ ಇವತ್ತು ಜನಪರವಾಗಿ ಬಂದಂತ ಕಾರ್ಯಕ್ರಮ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತು ಅನ್ನಭಾಗ್ಯ ತಂದಂತ ಉದ್ದೇಶ ನಾನು ಹಿಂದೆ ಕೂಡ ಹೇಳಿದ್ದೇನೆ. ಅನ್ನಭಾಗ್ಯ ಬಹುಶಃ ತಂದಂತ ಕ್ರಾಂತಿಕಾರಿ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ, ಹಿಂದೆ ಇದೇ ದೇರ್ಲಕಟ್ಟೆಯಲ್ಲಿ ಯುವಕ ಮಿತ್ರರು ಹಮ್ಮಿಕೊಂಡು ಏನಾದ್ರೂ ನಾವು 20 kg ಅಕ್ಕಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದಾಗ ನಾನು ಮುಖ್ಯ ಅತಿಥಿಗಳಾಗಿ ಬಂದಿದ್ದೆ. ನಾನು ನನ್ನ ಕಣ್ಣು ಮುಂದೆ ನಾನು ನೋಡಿದ್ದೇನೆ, ಈ 20 kg ಅಕ್ಕಿಗಾಗಿ ನಮ್ಮ ತಾಯಿಯಂದಿರು ಸೋದರಿಯರು ಅವರ ಸೆರಗಿದ್ದುಕೊಂಡು ಇಲ್ಲಿ ಕ್ಯೂ ಅಲ್ಲಿ ಕಾಯ್ತಾ ಇದ್ವಿ. ಇವತ್ತು ನನ್ನ ಕ್ಷೇತ್ರ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ನಮ್ಮ ತಾಯಿಯಂದಿರು ಸೋದರರು ಮಧ್ಯ ರಸ್ತೆ ಬಂದು ನಿಂತು ಅವರ ಸೆರಗಿಡಿದು 20 kg ಅಕ್ಕಿಗಾಗಿ ಕಾಯುವಂತ ಪರಿಸ್ಥಿತಿಯನ್ನು ನಿರ್ಮೂಲನೆ ಮಾಡಿದರೆ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಿಸುವಂತ ಅವಕಾಶ ನಾವು ಇವತ್ತು ಮಾಡ್ತೇವೆ. ಈ ರೀತಿಯ ಕಾರ್ಯಕ್ರಮ ಅತ್ಯಂತ ಸ್ವಾಭಿಮಾನದ ಕಾರ್ಯಕ್ರಮ ಬರುವಂತ ವಿಚಾರ ಇವತ್ತು ಆಗಿದೆ. ಬಹುಶಃ ನಾನು ಇವತ್ತು ಆರೋಗ್ಯ ಸಚಿವನಾಗಿ ಹಲವಾರು ಯೋಜನೆ ನಾವು ಇವತ್ತು ತಂದಿದ್ದೇವೆ. ಹಿಂದೆ ಬಹುಶಃ ನಾವು ನೋಡಿದ್ದೇವೆ, ನಮ್ಮ ಮಸೀದಿ ಇರಲಿ, ಚರ್ಚ್ ಇರಲಿ, ದೇವಸ್ಥಾನದಲ್ಲಿ ಇರಲಿ, ಚೀಟಿ ಇಟ್ಕೊಂಡು ಬಂದು ನಮ್ಮ ಕುಟುಂಬಸ್ಥರಿಗೆ ಹಾರ್ಟ್ ಆಪರೇಷನ್ ಇದೆ, ಕ್ಯಾನ್ಸರ್ ಇದೆ, ನಮಗೆ ದುಡ್ಡು ಬೇಕಂತ ಹೇಳಿ ಚೀಟಿ ಹಿಡಿದು 4-5 ಜನ ಯಾವಾಗಲೂ ಕಾಯ್ತಾ ಇದ್ದಾರೆ. ಇವತ್ತಂತ ಚೀಟಿಗಳು ಇವತ್ತು ಬಹಳಷ್ಟು ಕಡಿಮೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತೇನಾದರೂ ಇಂಥ ಪಬ್ಲಿಕ್ ಪ್ರದೇಶದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಜನಸಾಮಾನ್ಯರು ಬೇಡುವಂತ ಪರಿಸ್ಥಿತಿಯನ್ನು ರದ್ದು ಮತ್ತು ನಿರ್ಮೂಲನೆ ಮಾಡಿದ್ರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಂತ ಕಾಂಗ್ರೆಸ್ನ ಆರೋಗ್ಯ ಶ್ರೀ ಯೋಜನೆ ಎಂದು ನಾವು ಇವತ್ತು ಆಲೋಚನೆ ಮಾಡಬೇಕು. ಇದೆಲ್ಲ ಕೂಡ ಕರ್ನಾಟಕ ರಾಜ್ಯದ ಜನಸಾಮಾನ್ಯರ ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕಿಗೆ ಕೊಡುವಂತ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅನ್ನಭಾಗ್ಯ ಜಾರಿಗೆ ತಂದಂತ ಸಂದರ್ಭದಲ್ಲಿ ಪ್ರತಿಪಕ್ಷದ ಮುಖಂಡರು ಟೀಕೆ ಮಾಡಿ ವಿಧಾನಸಭೆಯಲ್ಲಿ ಟೀಕೆ ಮಾಡಿದೆ. ಹೇಗೆಂತ ಹೇಳಿದ್ರೆ, ನೀವು ಉಚಿತವಾಗಿ ಅಕ್ಕಿ ಕೊಟ್ಟ ನಂತರ ನಮ್ಮ ಬಡವರು ಯಾರು ಕೂಡ ಕೆಲಸಕ್ಕೆ ಬರುವುದಿಲ್ಲ, ಎಲ್ಲರ ಆಲಸ್ಯದಿಂದಿದ್ದಾರೆ, ಶನಿವಾರ ರಜೆ, ಆದಿತ್ಯವಾರ ರಜೆ, ಸೋಮವಾರ ರಜೆ ಅಂತ ಹೇಳಿದ್ರು. ಅವರು ಬಹಳ ಆರಾಮದಲ್ಲಿದ್ದಾರೆ, ಯಾವುದೇ ಕೆಲಸಕ್ಕೆ ಬರುವುದೇ ಅಂತ ಮನೆ ಮುಖ್ಯಮಂತ್ರಿ ಟೀಕೆ ಮಾಡಿ ಮುಖ್ಯಮಂತ್ರಿ ಎದ್ದು ಮಾತನ್ನು ಹೇಳಿದರು. ಹೌದು, ಇಷ್ಟು ವರ್ಷ ಬಡವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಬಹಳಷ್ಟು ಬೆವರು ಸುರಿಸಿದ್ದಾರೆ. ನೀನು ಬಹಳ ಆರಾಮದಲ್ಲಿ ಕೂತ್ಕೊಂಡಿದ್ಯಾ, ಈಗ ಅವರು ಸ್ವಲ್ಪ ಆರಾಮ ಮಾಡಲಿ, ನೀನು ಹೋಗಿ ಸ್ವಲ್ಪ ಕೆಲಸ ಮಾಡು ಅಂತ ಹೇಳಿ ಅದಕ್ಕಾಗಿ ಕಾರ್ ಕೈಲಿಕ್ಕೆ ಅಂತೇಳಿ ಸಾಮಾಜಿಕವಾದ ಬದ್ಧತೆ ತೋರುವಂತ ವಿಚಾರ ಇವತ್ತಾಡಿದ್ದಾರೆ. ಮತ್ತೆ ಬಹುಶಃ ಟೀಕೆ ಮಾಡಿದ್ರು, ನೀವೆಲ್ಲ ಕೂಡ ಅರ್ಜೆಂಟ್ ಮಾಡಿದ್ರಿ, ಯಾರ ಕೂಡ ಕೇಳುದಿಲ್ಲ, ಅರ್ಜೆಂಟ್ ಘೋಷಣೆ ಮಾಡಿದ್ರು ಟೀಕೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿ ಎದ್ದು ಮಾತನ್ನು ಹೇಳಿದ್ರು. ಹೌದು, ಜನಸಾಮಾನ್ಯ ಕೆಲಸ, ಬಡವರ ಕೆಲಸ, ನಿರ್ಗತಿಕರ ಕೆಲಸ ಅರ್ಜೆಂಟ್ ಆಗಿ ತಾರತಮ್ಯದಲ್ಲಿ ಮಾಡುದೇ ಅದು ನಮ್ಮ ಸರ್ಕಾರದ ಬದ್ಧತೆ. ಆ ಕೆಲಸ ನಾವು ಮಾಡಿ ತೋರಿಸ್ತೇವೆ ಉದಿಷ್ಟವಾದ ಉತ್ತರ ಕೊಡುವ ಮೂಲಕ ಸಾಮಾಜಿಕವಾದ ಕಳಕಳಿಯ ಕಾಂಗ್ರೆಸ್ ಇವತ್ತು ತೋರಿಸುವಂತ ವಿಚಾರ ಇವತ್ತಾಗಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗುತ್ತಾ ಯುವಕರು ಅತ್ಯಂತ ಹೆಮ್ಮೆ ಪಡಬೇಕು. ಮಹಾತ್ಮ ಗಾಂಧೀಜಿಯ ಕನಸು, BR ಅಂಬೇಡ್ಕರ್ ಸಂವಿಧಾನ, ಇದರ ಆಶಯಕ್ಕೆ ಅನುಗುಣವಾಗಿ ನಮ್ಮ ಇವತ್ತು ಸರ್ಕಾರ ಇವತ್ತು ನಡೆದುಕೊಂಡು ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಇವತ್ತು ಅತ್ಯಂತ ಸೌಂದರ್ಯದ ಒಂದು ಸಂವಿಧಾನ ಇವತ್ತು ನಮ್ಮ ಕೈಯಲ್ಲಿದೆ. ಇದನ್ನು ಯಾರೇ ನಾವು ಇವತ್ತು ಬಹುಶಃ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಹೊರಟರು ಕೂಡ ಈ ದೇಶದ ಜನತೆಗೆ ಅವಕಾಶ ಮಾಡಿ ಕೊಡುವುದಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾದ ಸುದ್ದಿ ಕೊಡುವಂತ ವಿಚಾರ ಇವತ್ತು ಮಾಡುವಂತ ಅವಕಾಶ ಆಗಿದೆ. ಬಹುಶಃ ಇವತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿಶೇಷವಾದ ಜವಾಬ್ದಾರಿ ಇದೆ. BK ಹರಿಪ್ರಸಾದ್ ಕೂಡ ಯುವ ಕಾಂಗ್ರೆಸ್ ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ. ಅವರ ಕಾಲದಲ್ಲಿ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಅಂತ ಹೇಳಿದ್ರೆ ಅಷ್ಟು ಒಂದು ಎಚ್ಚರಿಕೆ ಮತ್ತು ಅಷ್ಟು ಜನಪರವಾದ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಅವಕಾಶ ಇದೆ. ಅಂತ ಕಾರ್ಯಕ್ರಮವನ್ನು ಯುವ ಕಾಂಗ್ರೆಸ್ ಇವತ್ತು ಮುಖ್ಯ ಕಾಂಗ್ರೆಸ್ನ ಸಹಕಾರದೊಂದಿಗೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಮಾಡುವಂತ ಅವಕಾಶಕ್ಕೆ ಬರಬೇಕಾಗ್ತದೆ. ಸಮಾಜದಲ್ಲಿ ಏಕತೆ ಸೋದರತೆಗೆ ಬದ್ಧತೆಯಾಗಿ ನಿಲ್ಲುವಂತ ಅವಕಾಶ ಆಗಬೇಕು. ನಮ್ಮ ಕ್ಷೇತ್ರದಲ್ಲಿ ಕೋಮುವಾದಿಗೆ ಯಾವುದೇ ಅವಕಾಶ ಇಲ್ಲ, ಯಾವುದೇ ಕೋಮು ಸಂಘಟನೆಗೆ ನಾವು ಸಹಿಸುವುದಿಲ್ಲ ಅಂತ ಹೇಳಿ ಯುವ ಕಾಂಗ್ರೆಸ್ ನಮ್ಮ ದಿಟ್ಟತನದಿಂದ ನೋಡುವಂತ ಅವಕಾಶ ಆಗ್ಬೇಕು ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ನಮ್ಮ ಕ್ಷೇತ್ರ ಅತ್ಯಂತ ಪುಣ್ಯ ಕ್ಷೇತ್ರ. ಇವತ್ತು ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲ ವರ್ಗದವರು ಅತ್ಯಂತ ಪ್ರೀತಿಯಿಂದ ಸೋದರತೆಯಿಂದ ನೋಡುವಂತ ಇವತ್ತು ಕ್ಷೇತ್ರವಾಗಿದೆ. ನಾವು ಇವತ್ತು ಹೆಮ್ಮೆ ಪಡಬೇಕು.
ಬಹುಶಃ ಮೊನ್ನೆ ನಾನು ಮಕ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರ ಬಹುಶಃ ಒಂದು ಸಂಘಟನೆಯ ರಾಷ್ಟ್ರ ಮಟ್ಟದ ಮುಖಂಡರು ಹೇಳಿದ್ರು, ದೇವಸ್ಥಾನಕ್ಕೆ ಕರಿಬಾರ್ದು, ಪ್ರಸಾದ ಕೊಡಬಾರ್ದು ಅಂತ ಟೀಕೆ ಮಾಡಿದ್ರು. ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಮಕ್ಕದಿಂದ ಬೆಳಿಗ್ಗೆ ಬಂದು ಮುಟ್ಟಿದ್ದೇನೆ. ಸಂಜೆ ನನ್ನ ಮನೆಗೆ ನನ್ನ ಕ್ಷೇತ್ರದ ಹಿಂದೂ ಸಹೋದರರು ಬಂದರು, ನೀವು ನಮ್ಮ ಸಂಜೆ 6-7 ಗಂಟೆಗೆ ನಮ್ಮ ಧಾರ್ಮಿಕ ದೇವಸ್ಥಾನದ ಕಾರ್ಯಕ್ರಮ ಇದೆ, ನೀವು ಬರಲೇಬೇಕಂತೆಲ್ಲ ನನ್ನ ಒತ್ತಾಯಪೂರ್ವಕ ಕರ್ಕೊಂಡು ಹೋಗಿ ಅಲ್ಲಿ ನಮಗೆ ಪ್ರಾರ್ಥನೆ ಮಾಡಿ ಟಿವಿಯ ಮುಂದೆ ಹೇಳಿದ್ರು, ನಮ್ಮ ದೇವಸ್ಥಾನಕ್ಕೆ ಅಲ್ಲಿಕ್ಕೆ ನೀನು ಯಾರು ಹೇಳಲಿಕ್ಕೆ, ನಮಗೆ ಗೊತ್ತು, ನಾವು ಕರಿಬೇಕಾ ಕರಿಬೇಡ ಅಂತ ದಿಟ್ಟವಾದ ಉತ್ತರ ಕೊಟ್ಟಿದ್ರೆ ಅದು ನನ್ನ ಕ್ಷೇತ್ರದ ಹಿಂದೂ ಸಹೋದರರು ಕೊಟ್ಟಿದ್ದಾರೆ. ಆ ಪ್ರೀತಿ ವಿಶ್ವಾಸವನ್ನು ನಾವು ಇವತ್ತು ಬೆಳೆಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬಂದಿದ್ದೇವೆ. ಅವರಿಗೆ ನಾವು ಯಾವಾಗ ಕೂಡ ಇವತ್ತು ಚಿರಋಣಿ ಆಗಿದ್ದೇವೆ ಅಂತ ನಮಗೆ ಅವಕಾಶ ನಾವು ಮಾಡುವಂತ ಬಹುಶಃ ಈ ರೀತಿಯ ಅತ್ಯುತ್ತಮವಾದ ಕೆಲಸ ತಾವು ಇವತ್ತು ಮಾಡಿಕೊಂಡು ಬರುವಂತ ವಿಚಾರ ಇವತ್ತು ಆಗ್ಬೇಕಾಗಿದೆ. ಬಹುಶಃ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಕೆಲಸ ಅವರಿಂದ ಆಗಿದೆ ಅಂತ ನಿಮ್ಮ ಹತ್ರ ಕೇಳ್ಬೇಕು. ಈಗ ಬಹಳಷ್ಟು ನಾವು ಟಿವಿಯಲ್ಲಿ ನಮ್ಮ FM ಅಲ್ಲಿ ಬಹುಶಃ ಅಪಪ್ರಚಾರ ಇವತ್ತು ಮಾಡ್ತಾ ಇದ್ದಾರೆ. ಇವರು ಮಾಡಿದಾಗ ಏನಿದ್ರು ಇವತ್ತು ಏನು ಕಾರ್ಯಕ್ರಮ ತಾವು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾವು ಶಾದಿ ಭಾಗ್ಯ, ನಾವು ನಮ್ಮ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದೇವೆ, ಸೈಕಲ್ ಕೊಟ್ಟಿದ್ದೇವೆ ಮತ್ತು ಸಾರಿ ಕೊಟ್ಟಿದ್ದೇವೆ. ಈ 3 ಕಾರ್ಯಕ್ರಮ ಅಲ್ಲದೆ ಇವತ್ತು ಒಂದೇ ಒಂದು ಕಾರ್ಯಕ್ರಮ ಕೂಡ ಇಲ್ಲ. ನೀವೆಲ್ಲ ಅವರು ಸೋಲಿಸಿ ಮನೆಗೆ ಕಳಿಸಿದ್ದು ಪುಣ್ಯ. ಇಲ್ಲದೆ ಹೇಳ್ತಿದ್ರು, ನಿಮ್ಮ ಕೈಗೆ ಖಾಲಿ ತಟ್ಟೆ ಕೊಟ್ಟು ಹೇಳ್ತಿದ್ರು, ನಿಮ್ಮ ಕೈಗೆ ತಟ್ಟೆ ಕೊಟ್ಟಿದ್ದೇವೆ, ಇನ್ನು ಭಿಕ್ಷೆ ಬೇಡಿ, ನಮ್ಮದು ಬೇರೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ ಅವಕಾಶ ಇರ್ತಾರೆ. ನಮ್ಮ ಸರ್ಕಾರ ಬಂದ ನಂತರ ಸರ್ಕಾರ ಬೇರೆ ಇಲ್ಲ, ಜನಸಾಮಾನ್ಯರು ಬೇರೆ ಇಲ್ಲ, ನಿಮ್ಮ ಮಕ್ಕಳು ಬೇರೆ ಇಲ್ಲ, ನಮ್ಮ ಮಕ್ಕಳು ಬೇರೆ ಇಲ್ಲ. ನಮ್ಮ ಮಕ್ಕಳು ಇವತ್ತು ಏನೆಲ್ಲ ಸವಲತ್ತು ಪಡಿತಾ ಇದ್ದಾರ, ಈ ರಾಜ್ಯದ ಜನಸಾಮಾನ್ಯ ಮಕ್ಕಳು ಕೂಡ ಪಡಿಬೇಕೆಂಬ ಉದ್ದೇಶದಿಂದ ಈ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಉಚಿತವಾಗಿ 5 ದಿವಸ, ವಾರಕ್ಕೆ 5 ದಿವಸ ಹಾಲು ಕೊಡುವಂತ ಯೋಜನೆ ಇದ್ರೆ ಅದು ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ನಾವು ಹೇಳಿಕ್ಕೆ ಇಚ್ಛಿಸ್ತೇವೆ. ಜನಸಾಮಾನ್ಯ ಮಕ್ಕಳಿಗೆ ಶಾಲೆ ಟೀಚರ್ ಮುಖಾಂತರ ಹಾಲು ಕೊಡುವ ಮೂಲಕ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಎಂಬ ಭಾವನೆ ಮುಖಾಂತರ ಸರ್ಕಾರ ತಗೊಂಡಂತ ತೀರ್ಮಾನ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾವಿವತ್ತು ಯಾರು ಯಾವ ವಾಚ್ ಕಟ್ಟಿದ್ದಾರೆ, ಯಾವ ಶೂ ಹಾಕಿದ್ದಾರೆ ನಾವು ಇವತ್ತು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಮಾನ್ಯ ಮುಖ್ಯಮಂತ್ರಿ ನೋಡಿದೆ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗೆ ಹೋಗುವಂತ ಜನಸಾಮಾನ್ಯ ಮಕ್ಕಳ ಕಾಲಲ್ಲಿ ಶೂ ಮತ್ತು ಸಾಕ್ಸ್ ಇದೆ ಅಂತ ಕೇಳಿದಾಗ ಬಹುಶಃ ನಮಗೆ ಸಿಕ್ಕಿದಂತ ವರದಿ ಯಾವ್ದಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗೆ ಹೋಗುವಂತ ಬಹುಸಂಖ್ಯೆಯ ಜನಸಾಮಾನ್ಯರ ಮಕ್ಕಳ ಕಾಲಲ್ಲಿ ಶೂ ಸಾಕ್ಸ್ ಬಿಟ್ಟು ಚಪ್ಪಲಿ ಕೂಡ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಅವರಿಗೆ ಬೇರೆಯವರ ಮುಂದೆ ಹೋಗಿ ಕಲೀಲಿಕ್ಕೆ ಇರುವಂತ ಪರಿಸ್ಥಿತಿ ಆಗುದಿಲ್ಲ. ಅವರು ಕಲೀಲಿಕ್ಕೆ ಬಹುಶಃ ಹಿನ್ನಡೆ ಆಗ್ತದೆ ಗೊತ್ತಾದಾಗ ಮಾನ್ಯ ಮುಖ್ಯಮಂತ್ರಿ ಮಾಡಿದ ಆದೇಶ ಯಾವ್ದಂತ ಹೇಳಿದ್ರೆ, ಎಷ್ಟೇ ಖರ್ಚು ಬೇಕಾಗಲಿ ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆಗೆ ಹೋಗುವಂತ ಎಲ್ಲಾ ಮಕ್ಕಳ ಕಾಲಲ್ಲಿ ಶೂ ಮತ್ತು ಸಾಕ್ಸ್ ಬರ್ಬೇಕಂತ ಹೇಳಿ ಇವತ್ತು ಶೂ ಭಾಗ್ಯ ತಂದಿದ್ರೆ ರಾಜ್ಯ ಜನಸಾಮಾನ್ಯ ಸ್ವಾಭಿಮಾನ ಇಟ್ಕೊಂತ ಯೋಜನೆ ಹೇಳಲಿಕ್ಕೆ ಇಚ್ಛಿಸುವಂತ ಎಲ್ಲ ಕೂಡ ಜನಪರವಾದ ಕಾರ್ಯ ಹಮ್ಮಿಕೊಳ್ಳುವಂತ ಅವಕಾಶ ಇರ್ತಾಯಿದೆ. ಎಲ್ಲಾ ವರ್ಗದವರು ಕೂಡ ಇವತ್ತು ನೆಮ್ಮದಿ ಅತ್ಯಂತ ಪ್ರೀತಿ ವಿಶ್ವಾಸ ಕೊಡುವಂತ ವಿಚಾರ ಇವತ್ತಾಯಿತು. ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಯಾವೆಲ್ಲ ಜಾತಿ ಧರ್ಮದವರು ಕೇಳಿದಾರ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ನಮ್ಮ ಅನುದಾನ ಇವತ್ತು ಬಿಡುಕೊಡುವಂತ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಯೂತ್ ಕಾಂಗ್ರೆಸ್ ಅತ್ಯಂತ ಬಲಿಷ್ಠವಾಗಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಇವತ್ತು ಕಾರ್ಯಭಾರರಾಗಿದ್ದುಕೊಂಡು ಪ್ರತಿಯೊಂದು ಮನೆಗೆ ಹೋಗಿ ಬಹುಶಃ ಇವತ್ತು ನಮ್ಮ ಸರ್ಕಾರದ ಹಲವಾರು ಯೋಜನೆ ಮುಟ್ಟಿಸುವಂತ ಅವಕಾಶ ಆಗಬೇಕು. ಏನ್ ಇವತ್ತು ಅಪಪ್ರಚಾರ ಮಾಡ್ತಾರ ಅದಕ್ಕೆ ತಡೆ ಹೊಡುವಂತ ಕೆಲಸ ಯೂತ್ ಕಾಂಗ್ರೆಸ್ ಮುಖಾಂತರ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ಆಗ್ಬೇಕಂತ ಕೂಡ ನಾನು ಇವತ್ತು ಹೇಳಿಕೆ ಇಚ್ಛಿಸುವಂತ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ಇದು ನಮ್ಮ ಪ್ರತಿಪಕ್ಷದ ಬಗ್ಗೆ ಆಲೋಚನೆ ಇವತ್ತು ಮಾಡುದು ಬೇಡ. ಪ್ರತಿಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಆಲೋಚನೆ ಯಾಕೆ ಅಂತ ಹೇಳಿದ್ರೆ, ನನ್ನ ಹತ್ರ ಕೇಳಿದ್ರು ನಿಮ್ಮ ವಿರೋಧ ಪಕ್ಷ ನಿಮ್ಮ ಪ್ರತಿಪಕ್ಷ ಅಭ್ಯರ್ಥಿಗಳ ಬಗ್ಗೆ ಅಂತ ಹೇಳಿದಾಗ ನಾನು ಹೇಳಿದೆ, ನನ್ನ ವಿರುದ್ಧ ಯಾರು ನಿಂತಿದ್ದಾರೆ ಅಂತ ನಾನು ನೋಡದೇ ಇಲ್ಲ, ಮತ್ತೆ ಯಾರು ನಮಗೆ ಅಗತ್ಯವೂ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ ನನ್ನ ವಿರುದ್ಧ ಯಾರು ನಿಂತಿದ್ದಾರೆ ಅಂತ ನೋಡಿ ನಾವು ಈ ಚುನಾವಣೆಗೆ ನಿಂತಿದ್ದಲ್ಲ. ನಾವೇನು ಚುನಾವಣೆ ನಿಂತಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು, ಪಂಚಾಯತ್ನ ಸದಸ್ಯರು, ಬೂತ್ ಮಟ್ಟ ಸದಸ್ಯರು ಇವರನ್ನ ವಿಶ್ವಾಸ ಮೇಲೆ ನಾವು ನಿಂತಿದ್ದೆ ಹೊರತು ಅವರನ್ನು ನೋಡಿ ನಾವು ಇವತ್ತು ಚುನಾವಣೆ ಇಲ್ಲ ಅಂತ ಇವತ್ತು ವಿಚಾರ ಇವತ್ತು ಆಗಿ ನಾನು ಇವತ್ತು ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಜನತಾದಳದ ಅಭ್ಯರ್ಥಿಗಳನ್ನು ಸ್ಟೇಟ್ಮೆಂಟ್ ನೋಡಿದೆ, ಯುಟಿ ಖಾದರ್ ಸವಾಲನ್ನು ಸ್ವೀಕರಿಸಿದ್ದಾರಂದ್ರೆ ಬಹಳ ಸಂತೋಷ, ಸ್ವೀಕರಿಸಬೇಕು. ಆದ್ರೆ ನನ್ನ ಸವಾಲು ಏನಿತ್ತು, ನೀವು ಚುನಾವಣೆಗೆ ನಿಲ್ಲುದು ಮಾತ್ರ ನಿಮ್ಮ ಸವಾಲಲ್ಲ. ನನ್ನ ಸವಾಲು ಅಂತ ಹೇಳಿದ್ರೆ ನಿಮ್ಗೆ ಡಿಪಾಸಿಟ್ ಸಿಕ್ಕದ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ತೇನೆ. ಅದನ್ನು ನೀವು ಸವಾಲು ಸ್ವೀಕರಿಸಿ ನಾವು ಇವತ್ತು ಹೇಳ್ತೇವೆ, ಅದನ್ನು ನೀವು ಸ್ವೀಕರಿಸಿ ನಾನು ಹೇಳುವಂತ ನಮ್ಮ ಕಾರ್ಯಕರ್ತರು ನಿಮಗೆ ತೋರಿಸ್ತಾರೆ. ನೀವು ತಾಕತ್ತಿದ್ದರೆ ನೀವು ಡಿಪಾಸಿಟ್ ತಗೊಂಡು ಬನ್ನಿ, ಆವಾಗ ಬಹುಶಃ ನಿಮ್ಮ ನಾವು ತೋರಿಸುವಂತ ವಿಚಾರ ನಾವು ಇವತ್ತು ಆಗುವಂತ.
ಆದ ಕಾರಣ ನಮ್ಮ ಕಾರ್ಯಕರ್ತರು ಇವತ್ತು ಸಜ್ಜಾಗಿ ನಿಲ್ಲುವಂತ ವಿಚಾರ ಇವತ್ತು ಆಗಿದೆ. ಬಹುಶಃ ಇವತ್ತು ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ನಾನು ಕೂಡ ಮಾತಾಡ್ಲಿಕ್ಕೆ ಹೋಗುದು, ಯಾಕೆ ಅವರಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದು. ಆವಾಗ ಮುಂಚೆ ಮೋದಿ ಹೇಳಿದಾಗ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ನನ್ನ ಬಂಗಾರ ಅಡವಿನ ಟ್ಯಾಂಕರ್ ಕಲಿಸಿ ಏನೆಲ್ಲ ಬಹುಶಃ ವಿಚಾರ ಇರುವಂತಾಯ್ತು. ಗೆದ್ದು ಹೋದ ನಂತರ ಮತ್ತೆ ಅಲ್ಲಿ ಅಡ್ರೆಸ್ಸೇ ಇಲ್ಲ, ಎಲ್ಲಿ ಹೋಗಿದೆ ಅಂತ ಕಾರಣ. ಅದಕ್ಕಾಗಿ ನೆಕ್ಸ್ಟ್ ಚುನಾವಣೆ ಬಂದಾಗ ಅದೇ ಕ್ಷೇತ್ರದಲ್ಲಿ ನಾವು 3,500 ಲೀಡಿಗೆ ಇವತ್ತಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಅವಕಾಶ ಆಗಿದೆ. ಸೊ ಇದರ ಬಗ್ಗೆ ನಾವು ಏನು ಕೂಡ ಜಾಸ್ತಿ ಹೊತ್ತು ಚಿಂತಿತ ಆಗದೆ ನಾವು ಬಹುಶಃ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಹೋಗುವಂತ ಅವಕಾಶ ನಾವು ಇವತ್ತು ಮಾಡುವ. ತಾವೆಲ್ಲರೂ ಕೂಡ ಪ್ರತಿಯೊಂದು ಮನೆಗೆ ಹೋಗುವಂತ ವಿಚಾರ ಇವತ್ತು ಆಗುವಂತ ಅವಕಾಶ ಮಾಡಬೇಕಾಗ್ತದೆ. ಅಪಪ್ರಚಾರಕ್ಕೆ ತಡೆಯೊಡ್ಡಿಕೊಂಡು ಈ ಚುನಾವಣೆ ಅದು ಯುಟಿಕ್ಕಾದ ಚುನಾವಣೆ ಅಲ್ಲ. ಈ ಚುನಾವಣೆ ಅದು ಕರ್ನಾಟಕ ರಾಜ್ಯ ವಿಧಾನಸಭೆಗೆ ನಡೆಯುವಂತ ಚುನಾವಣೆ ಜೊತೆಯಲ್ಲಿ ಈ ಚುನಾವಣೆ 2019ರಲ್ಲಿ ರಾಹುಲ್ ಗಾಂಧಿಯನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡುವಂತ ಚುನಾವಣೆ ಮತ್ತು ನರೇಂದ್ರ ಮೋದಿಯನ್ನು ಕೆಳಗಿಳಿಸುವಂತ ಚುನಾವಣೆ ನಾವು ಇವತ್ತು ಆಲೋಚನೆ ಮಾಡಬೇಕು. ಕರ್ನಾಟಕದ ಈ ಚುನಾವಣೆಯನ್ನು ಬರ್ಚ ಕರ್ನಾಟಕ ಜನತೆ ಮಾತ್ರ ನೋಡುದಲ್ಲ, ಈ ದೇಶದ ಜನತೆ ಮಾತ್ರ ನೋಡುದಲ್ಲ, ಇಡೀ ವಿಶ್ವದ ಜನತೆ ಬಹುಶಃ ಕರ್ನಾಟಕದ ಚುನಾವಣೆ ಹತ್ರ ನೋಡ್ತಾ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಜವಾಬ್ದಾರಿ ಆಗುವಂತ ಒಂದು ವಿಚಾರ ಇವತ್ತು ಆಗಿದೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು. ಆದ ಕಾರಣ ಬಹುಶಃ ನಾನು ನಿಮ್ಗೆಲ್ಲ ನನ್ನ ವಿಶೇಷ ಶುಭಾಶಯ ನಾನು ಸಲ್ಲಿಸಿಕೊಂಡು ನಾನಿನ್ನು ದೀರ್ಘವಾಗಿ ನಾನು ಇವತ್ತು ಮಾತಾಡಲಿಕ್ಕೆ ಹೋಗದೆ. ಬಹುಶಃ ನಮ್ಮ ಹಿರಿಯ ನಾಯಕರು ಇವತ್ತು ತುಂಬಾ ಬಹಳಷ್ಟು ನಿಮಗೆ ಬಹಳ ಸ್ಪಷ್ಟವಾದ ಸಂದೇಶ ಕೊಡ್ತಾ ಇದ್ದಾರೆ. ನಾನೊಂದು ಬಹಳ ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳಿಕೆ ಇಚ್ಛಿಸ್ತೇನೆ. ಕಳೆದ ನನ್ನ ಚುನಾವಣಾ ಅವಕಾಶದಲ್ಲಿ, ಕಳೆದ ನನ್ನ 5 ವರ್ಷದ ಅವಕಾಶದಲ್ಲಿ ಬೆಳಿಗ್ಗೆಯಿಂದ ಸಂಜೆ ನನ್ನ ಮನೆಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ. ನಾನು ಇಷ್ಟರವರೆಗೂ ಕೂಡ ನನ್ನ ಮನೆಗೆ ಯಾರು ಬಂದಿದ್ದಾರೆ ಅವರು ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಪಕ್ಷ ಯಾವುದು, ನಿನ್ನ ಪಂಗಡ ಯಾವುದು, ನೀನು ಓಟ್ ಹಾಕಿದ್ಯಾ ಓಟ್ ಹಾಕಲಿ ನಾನು ಇಷ್ಟರವರೆಗೂ ಕೂಡ ಕೇಳಿಲ್ಲ. ನನ್ನ ಕಣ್ಣ ಮುಂದೆ ನಿಂತಾಗ ಗೊತ್ತಿದೆ ಅವನಿಗೆ ಓಟ್ ಹಾಕಲಿಲ್ಲ ಅಂತ, ಅದು ಅವನ ಕೆಲಸ ಏನಂತ ಕೇಳಿ ಅವನ ಕೆಲಸ ಮಾಡಿದ್ರೆ ಮಾಡಿಕೊಡುವ ಒಂದು ವಿಶೇಷದ ಒಂದು ಕಾಂಗ್ರೆಸ್ ತತ್ವ ಏನಿದೆ ಅದನ್ನು ನಾವು ಪಾಲಿಸಿಕೊಂಡು ಇವತ್ತು ಬಂದಿದ್ದೇವೆ ಅಂತ ನಾನು ಅವಕಾಶ ನಾನು ಇವತ್ತು ಮಾಡುವುದು. ಆದ ಕಾರಣ ಬಹುಶಃ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಶ್ರಮ ನಾನು ಇವತ್ತು ಕೇಳಿಕೊಳ್ಳುತ್ತಾರೆ. ತಾವೆಲ್ಲರೂ ಕೂಡ ಬಂದ ಹಲವು ದಿನಗಳು ಬಹುಶಃ 10-12 ದಿನಗಳಲ್ಲಿ ಸಕ್ರಿಯವಾಗಿ ತಮ್ಮ ಕೆಲಸವನ್ನು ಮಾಡುವಂತ ಅವಕಾಶ ವಿಚಾರ ಇವತ್ತು ಆಗ್ಬೇಕಾಗ್ತದೆ. 4 ವರ್ಷ 10 ತಿಂಗಳು ಮಾಡಿದಂತ ಕೆಲಸ ನಿಮ್ಮ ಕಣ್ಣ ಮುಂದೆ ಇದೆ, ಅದು ಸತ್ಯ. ಕಳೆದ 1 ತಿಂಗಳಿಂದ ಟಿವಿಯಲ್ಲಿ FM ಅಲ್ಲಿ ಫೇಸ್ಬುಕ್ ಅಲ್ಲಿ ಬರುವಂತ ಇವತ್ತು ಸುಳ್ಳು. ಆದ್ರೆ ಈ ಚುನಾವಣೆ ಅದು ಸತ್ಯ ಮತ್ತು ಸುಳ್ಳಿನ ವಿರುದ್ಧವಾಗಿರುವ ಚುನಾವಣೆ. ಈ ಚುನಾವಣೆ ನಮ್ಮ ಕ್ಷೇತ್ರದ ಜನಸಾಮಾನ್ಯರು ಇವತ್ತು ಸತ್ಯದ ಪರವಾಗಿ ನಿಂತು ಇವತ್ತು ಅತ್ಯಧಿಕ ಬಹುಮತವನ್ನು ಕಾಂಗ್ರೆಸ್ ಕಲಿಸುವಂತ ವಿಚಾರ ಮಾಡ್ತಾರಂತ ಕೂಡ ನಾನು ಹೇಳಿಕ್ಕೆ ಇಚ್ಛಿಸುವಂತ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ಇವತ್ತು ನೀವು ನನ್ನ ಕ್ಷೇತ್ರದ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. ಹಗಲಿ ದುಡಿಯುವಂತ ಕೆಲಸ ಎಲ್ಲ ಬೂತ್ ಮಟ್ಟ ಇವತ್ತು ಬೆಳಿಗ್ಗೆಯಿಂದ ಬಿಸಿಲಲ್ಲಿ ನೋಡಿ ನಾನು ಇವತ್ತು ನಮ್ಮ ವಾಟ್ಸಪ್ ಇವತ್ತು ನೋಡಿದ್ದೇನೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ನನ್ನ ಪರವಾಗಿ ಮತಯಾಚನೆ ಮಾಡಿ ಗೆಲ್ಲಿಸುವ ಜೊತೆಯಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಲೋಪವರಿಗೆ, ಸುರತ್ಕಲ್ನಲ್ಲಿ ಮೊಯ್ದೀನ್ ಬಾವರಿಗೆ, ಮೂಡ್ಬಿದ್ರಲ್ಲಿ ಅಭಯ್ ಜೈನ್ ಅವರಿಗೆ, ಬಂಟ್ವಾಳದಲ್ಲಿ ರಮಣತ್ರ ಅವರಿಗೆ, ಪುತ್ತೂರಿನಲ್ಲಿ ಶಕ್ತಿಮಲ್ ಶೆಟ್ಟಿ ಅವರಿಗೆ, ನಮ್ಮ ಬೆಳ್ತಂಗಡಿಯಲ್ಲಿ ವಸಂತ ಮಂಗೇರ ಮತ್ತು ಸುಳ್ಯದ ರಘುವರಿಗೂ ಕೂಡ ನಿಮ್ಮ ಕುಟುಂಬಸ್ಥರು, ನಿಮ್ಮ ಮಿತ್ರರು, ನಿಮ್ಮ ಹಿತೈಷಿ ವರ್ಗದವರಿಗೆ ಫೋನ್ ಮೂಲಕ ಮೆಸೇಜ್ ಮೂಲಕ ಮಾಡಿಕೊಂಡು ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷ ಪರವಾಗಿ ಕೆಲಸ ಮಾಡಿ ಅಲ್ಲಿ ಕೂಡ ಕಾಂಗ್ರೆಸ್ ಅನ್ನು ಅತ್ಯಧಿಕ ಸೀಟನ್ನು ಗೆಲ್ಲಿಸುವಂತ ವಿಶೇಷವಾದ ಕಾರ್ಯಕ್ರಮ ತಾವೆಲ್ಲ ಇವತ್ತು ಮಾಡಿಕೊಂಡು ಹೋಗ್ಬೇಕಂತ ಕೂಡ ನಾನು ಇವತ್ತು ಹೇಳಿ ಅವಕಾಶ ನಾನು ಇವತ್ತು ಮಾಡ್ತೇನೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಮ್ಮ ಕ್ಷೇತ್ರದ ಯುವ ಕಾಂಗ್ರೆಸ್ನ ಯುವಕ ಮಿತ್ರರು ಇವತ್ತು ನಮ್ಮ ಈ ಸಮರದ ರಣಕಹಳೆಯಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಅದು ಅತ್ಯಂತ ಯಶಸ್ವಿಯಾಗಿ ಬಂದು ಮುಂದೆ ನಿಲ್ತದೆ ಎಂಬ ಕೂಡ ನಾನು ಇವತ್ತು ಹೇಳಿಕೆ ನಾನು ಇವತ್ತು ಇಚ್ಛಿಸ್ತೇನೆ. ತಾವೆಲ್ಲರೂ ಅತ್ಯಂತ ಶ್ರಮ ಪಟ್ಟು ತಾವು ಅತ್ಯಧಿಕ ಬಹುಮತವನ್ನು ಈ ಕ್ಷೇತ್ರದಲ್ಲಿ ಕೊಡುವ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗ್ಬೇಕಂತ ಕೂಡ ನಾನು ಇವತ್ತು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ದುವಾ ಸಹಕಾರ ನಾನು ಇವತ್ತು ಕೇಳಿಕೊಳ್ಳುತ್ತಾ ಬಹುಶಃ ನಿಮ್ಮ ಪ್ರಚಾರದ ಮನೆಗೆ ಹೋಗುವ ಪ್ರಚಾರ ಸಂದರ್ಭದಲ್ಲಿ ಬೇರೆಯವರು ನಿಮ್ಮನ್ನು ಪ್ರವೋಕ್ ಮಾಡಲಿಕ್ಕೆ ಪ್ರಚೋದಿಸಿ ಏನೆಲ್ಲ ನೀವು ಯಾವುದು ಕಿವಿಗೊಡ್ಬೇಡಿ, ಯಾವುದೇ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲವನ್ನು ಸಮಾಧಾನದಿಂದ ಸ್ವೀಕರಿಸಿಕೊಂಡು ಅವರಿಗೆ ಉತ್ತಮವಾದ ಪ್ರಚಾರದ ಮೂಲಕ ಮತದಾನದ ಮೂಲಕ ಉತ್ತರ ಕೊಡುವ ಕೆಲಸ ಮಾಡಿ. ಯಾಕಂತ ಹೇಳಿದರೆ ಅವರಿಗೆ ಸಮಸ್ಯೆ ಸೃಷ್ಟಿಸಲಿಕ್ಕೆ ಮನಸ್ಸಿದೆ. ನೀವು ಬಹಳ ಸೌಹಾರ್ದದಿಂದ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಯಾರನ್ನೆದು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ದಯವಿಟ್ಟು ಯಾರು ಕೂಡ ಚುನಾವಣಾ ಪ್ರಚಾರ ಮಾಡಬೇಡಿ. ನೀವು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ನಮಗೆ 1 ಓಟು ಕೂಡ ಜಾಸ್ತಿ ಆಗಲಿಕ್ಕೆ ಹೋಗುವುದಿಲ್ಲ. ಸುಮ್ಮನೆ ಕೇಸ್ ಆದರೆ ಅದರ ಹಿಂದೆ ಓಡಲಿಕ್ಕೆ ಅದು ನಿಮ್ಮ ಕೆಲಸದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದೆಲ್ಲ ಕಾನೂನುಬದ್ಧವಾಗಿ ಜಾಗೃತೆಯಾಗಿ ಬಹುಶಃ ಅದರ ಜೊತೆಯಲ್ಲಿ
ಪ್ರೀತಿ ಸೌಹಾರ್ದತೆಯಿಂದ ತಮ್ಮ ಪ್ರತಿನಿಧಿ ಯಾವುದೊಂದು ವೈಮನ ಯಾವುದೊಂದು ಗ್ರಾಮದಲ್ಲಿ ವೈಮನಸ್ಸಿಲ್ಲದೆ ಒಬ್ಬರಿಗೊಬ್ಬರು ದ್ವೇಷಿಸಿ ಅವ್ರ ಪ್ರತಿಪಕ್ಷ ಬೇಕಾದ್ರೆ ಆಗಿದೆ ಅವರು ದ್ವೇಷಿಸದೆ ಅವರು ಪ್ರದರ್ಶಿಸಿದ ಯಾವುದೇ ಒಂದು ಗೌಜಿ ಗದ್ದೆ ಇಲ್ಲದೆ ಅತ್ಯಂತ ಯಶಸ್ವಿ ಅತ್ಯಂತ ಸೌಹಾರ್ದ ಚುನಾವಣೆ ಎಲ್ಲಿ ಆಗಿದೆ ಅಂತ ಹೇಳಿದರೆ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂತ ತೋರಿಸಿಕೊಳ್ಳೋ ಕೆಲಸ ಅದು ನಿಮ್ಮೆಲ್ಲ ಇವತ್ತು ಕಾರ್ಯಕರ್ತರ ಕೆಲಸ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು